ನಮಸ್ಕಾರ. ಇವತ್ತು ಅತ್ಯಂತ ಮಹತ್ವದ ದಿನ. ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಮತ್ತು ಡಿಯರ್ ಕ್ಲಬ್ ಇದರ ಜಂಟಿ ಆಯೋಜನದಲ್ಲಿ ನಾವು ಮತ್ತೆ ಜಿಲ್ಲಾ ಗೃಹರಕ್ಷಕರಲ್ಲ ಇವರ ಜಂಟಿ ಆಯೋಜನದಲ್ಲಿ ಇವತ್ತು ನಮ್ಮ ಇವತ್ತು ರಕ್ತದಾನ ಶಿಬಿರದಲ್ಲಿ ಉಪಸ್ಥಿತರಿರುವಂಥ ಲಯನ್ಸ್ ಕ್ಲಬ್ ಝೋನಲ್ ಚೇರ್ಮನ್ ವೆಂಕಟೇಶ್ ಬಾಲಿಗ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಲಯನ್ಸ್ ಕ್ಲಬ್ಬಿನ ಮಂಗಳೂರು ಅದರ ಉಪಾಧ್ಯಕ್ಷರಾದ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ಸತೀಶ್ ರಾವ್ ಕೂಡ ಇದ್ದಾರೆ. ಅವರ ಹಾಗೆ ತೇಜಸ್ವಿನಿ ಹಾಸ್ಪಿಟಲ್ ಡಾಕ್ಟರ್ ಶಿಲ್ಪ ಕೂಡ ನಮ್ಮಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ಎದುರುಗಡೆ ಉಪಸ್ಥಿತರಿರುವಂಥ ಲಯನ್ಸ್ ಕ್ಲಬ್ ಸದಸ್ಯರು, ಲಯನ್ಸ್ ಸದಸ್ಯರು ಮತ್ತು ಲಿಯೋ ಕ್ಲಬ್ ಸದಸ್ಯರು ಕೂಡ ಉಪಸ್ಥಿತ. ಅವರನ್ನು ಕೂಡ ನಾನು ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಗೌರೀತನಯ ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರೀತನಯ ಗಜವದನ ಬೇಡುವೆ, ತ್ರಿಜಗವಂದಿತನೇ ಸುಜನರ ಪೊರೆವ ಗಜವದನ ಬೇಡುವೆ, ಗೌರೀತನಯ ಗಜವದನ ಬೇಡುವೆ, ಗಜವದನ ಬೇಡುವೆ. ಇವತ್ತು ವಿಶ್ವ ಹೈಪರ್ ಟೆನ್ಷನ್ ಡೇ, ವಿಶ್ವ ರಕ್ತದೊತ್ತಡ ದಿನ ಅಂತೇಳಿ ಪ್ರತಿ ವರ್ಷ ನಾವು ಗೃಹರಕ್ಷಕರು ನಾವು ವರ್ಷದಲ್ಲಿ ಒಮ್ಮೆ ನಿಷ್ಕಾಮ ಸೇವೆ ಸಲ್ಲಿಸುವಂಥ ಗೃಹರಕ್ಷಕರು ವರ್ಷದಲ್ಲಿ ಒಮ್ಮೆ ರಕ್ತದಾನ ಮಾಡ್ತೇವೆ. ಯಾಕೆಂತ ಹೇಳಿದರೆ ರಕ್ತದಾನ ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳುವ ಸಂದೇಶವನ್ನು ನಾವು ಸಮಾಜಕ್ಕೆ ರವಾನಿಸಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಬಾರಿಯೂ ಸಹ ಲಯನ್ಸ್ ಕ್ಲಬ್ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ಅದು ಲಯನ್ಸ್ ಕ್ಲಬ್ ಮಂಗಳೂರು ಇರ್ಬೋದು, ತುಳುನಾಡು ಇರ್ಬೋದು, ಬೇರೆ ಬೇರೆ ಕ್ಲಬ್ಗಳು ನಾವು ಕರೆದಾಗೆಲ್ಲ ಇವತ್ತು ವೆಂಕಟೇಶ್ ಮಯ್ಯ ಅವರು, ವಿಜಯ ವಿಷ್ಣು ಮಯ್ಯ ಅವರು ನಾನು ಹೇಳಿದ ಕೂಡಲೇ ಒಪ್ಪಿಕೊಂಡು ಅವರು ಬಾಂಬೆಗೆ ಹೋಗದಿದ್ರು ಸಹ ಅವರ ಸಹೋದ್ಯೋಗಿಗಳನ್ನು ಕಳಿಸಿ ಇವತ್ತು ನಮಗೆ ಬೇಕಾದಂತಹ ಸಹಕಾರವನ್ನು ನೀಡಿದ್ದೀರಾ. ಮೊದಲನೇದಾಗಿ ಗೃಹರಕ್ಷಕ ದಳದ ಪರವಾಗಿ ಲಯನ್ಸ್ ಕ್ಲಬ್ಬಿನ ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮಾಜಮುಖಿ ಕೆಲಸಗಳನ್ನು ಮಾಡುವಾಗ ನಮಗೆ ಒಬ್ಬರ ಸಹಾಯ ಬೇಕಾಗ್ತದೆ. ಅದರಲ್ಲಿ ಲಯನ್ಸ್ ಕ್ಲಬ್ ಯಾವತ್ತೂ ಗೃಹರಕ್ಷಕ ದಳದ ಒಟ್ಟಿಗೆ ಇದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದು ಗಣರಾಜ್ಯೋತ್ಸವ ಇರ್ಬೋದು, ಅಥವಾ ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಅಥವಾ ಯಾವುದೇ ನಾವು ಕಾರ್ಯಕ್ರಮ ಮಾಡಿದರೆ ಒಂದು ಫೋನ್ ಮಾಡಿದರೆ ಸಾಕು, ನಮಗೆ ತುಳುನಾಡಿಂದ ವಿಲ್ಸನ್ ದಿವಾಕರ್ ಇರ್ತಾರೆ, ಅಥವಾ ಲಯನ್ಸ್ ಕ್ಲಬ್ ಮಂಗಳೂರಿಂದ ವಿಜಯ ವಿಷ್ಣುಮಯ್ಯ ಅವರು ಇರ್ತಾರೆ, ಬೇರೆ ಬೇರೆಯವರು ಹೇಮಾರಾವ್ ಅವರು ಇರ್ತಾರೆ, ಯಾರಾದರೂ ಒಬ್ಬರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿರ್ತಾರೆ. ಅವರು ಸಹ ಅಷ್ಟೇ ಸಮಾಜಮುಖಿ ಕೆಲಸ ಮಾಡುವುದರಲ್ಲಿ ಲಯನ್ಸ್ ಕ್ಲಬ್ ಒಂದು ಮುಂಚೂಣಿಯಲ್ಲಿದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಯಾಕೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದೇವೆ ಅಂದರೆ, ತಮಗೆಲ್ಲ ತಿಳಿದಿದೆ, ಈಗ ಮಂಗಳೂರಿನಲ್ಲಿ ಬಹಳಷ್ಟು ಸೆಕೆ ಇದೆ, ನೀರಿನ ಬರಗಾಲ ಇದೆ. ಈಗ ರಕ್ತಕ್ಕೂ ಬರಗಾಲ ಬಂದಿದೆ. ಯಾಕೆ ಅಂತ ಹೇಳಿದರೆ, ಈಗ ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ತುಂಬ ಸೆಕೆ ಇರ್ತದೆ, ಮಕ್ಕಳಿಗೆಲ್ಲ ರಜೆ ಇರ್ತದೆ, ಪೇರೆಂಟ್ಸು ಅವರದ್ದೇ ಆದಂತಹ ಅವರ ಪ್ರವಾಸಗಳಲ್ಲಿ ತೊಡಗಿರ್ತಾರೆ. ಮತ್ತು ಸಮ್ಮರ್ನಲ್ಲಿ ಬ್ಲಡ್ ಡೊನೇಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಪ್ಲಸ್ ಇನ್ನೊಂದು, ಮುಸ್ಲಿಂ ಬಾಂಧವರು ರಂಜಾನ್ ಉಪವಾಸ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದ ನಮಗೆ ರಕ್ತದ ಕೊರತೆ ಇದೆ. ಸೊ ಮಂಗಳೂರಿನಲ್ಲಿ ಬಹಳಷ್ಟು ಕೊರತೆ ಇದೆ. ಸೊ ನಮಗೆ ನಾವು ಸಾಮಾನ್ಯವಾಗಿ ತೇಜಸ್ವಿನಿ ಆಸ್ಪತ್ರೆ, ವೆನ್ಲಾಕ್ ಆಸ್ಪತ್ರೆ, ಲೇಡಿ ಗೋಲ್ಶನ್ ರೆಡ್ ಕ್ರಾಸ್ ಅವರಿಗೆ ರಕ್ತದಾನ ಮಾಡುವಂಥದ್ದು. ಇವತ್ತು ಅವರ ಕೋರಿಕೆ ಮೇರೆಗೆ ನಾವು ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಅತಿ ಕನಿಷ್ಠ ಗೌರವಧನಕ್ಕೆ ಕೆಲಸ ಮಾಡುವ ಹೋಮ್ ಗಾರ್ಡ್ಗಳು ಕೂಡ ನಾವು ಸಹ ಸಮಾಜದಲ್ಲಿ ಏನಾದರೂ ರಕ್ತದ ಬರ ಬಂದಾಗ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವ ಸಂದೇಶ ತಲುಪಿಸಲಿಕ್ಕೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ಬಹುಶಃ ಹೆಚ್ಚಿನ ಗೃಹರಕ್ಷಕರು ಅವರ ಕೆಲಸದ ಒತ್ತಡದ ನಡುವೆ ಬಂದು ರಕ್ತದಾನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಡಾಕ್ಟರ್ ಶಿಲ್ಪಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲರೂ ಸಹ ಇವತ್ತಿನ ದಿನ, ವಿಶ್ವ ರಕ್ತದೊತ್ತಡ ದಿನದಂದು ರಕ್ತದಾನ ಮಾಡಿದರೆ ನಿಮ್ಮ ರಕ್ತದೊತ್ತಡ ಕಡಿಮೆ ಆಗ್ತದೆ ಅಂತ ಹೇಳಿ ಇದು ಸಂಶೋಧನೆಯಿಂದ ಪ್ರೂವ್ ಆಗಿದೆ. ನಿಮಗೆ ಹೃದಯ ಇದೆ ಆದರೆ, ಹೃದಯಾಘಾತ ತಪ್ಪಿಸಬೇಕಾದ್ರೆ ರಕ್ತದಾನ ಮಾಡಿದರೆ ನಿಮಗೆ ಹೃದಯಾಘಾತ ಕಡಿಮೆ ಆಗ್ತದೆ ಅಂತ ಹೇಳಿ ಪ್ರೂವ್ ಆಗಿದೆ. ನಿರಂತರವಾಗಿ ರಕ್ತದಾನ ಮಾಡೋದರಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಕಡಿಮೆ ಆಗ್ತದೆ. ಪ್ಲಸ್ ನಿಮ್ಮ ದೇಹದಲ್ಲಿದ್ದ ಕೊಬ್ಬು ಕಡಿಮೆ ಆಗ್ತದೆ. ಪ್ಲಸ್ ನಿಮಗೆ ರಕ್ತದೊತ್ತಡ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳಿ ಶತಮಾನಗಳಿಂದ ಇದು ಪ್ರೂವ್ ಆಗಿದೆ. ಸೊ ಇವತ್ತು ನೀವು 4 ದಿವಸ ಜಾಸ್ತಿ ಬದುಕಬೇಕು ಅಂತ ಹೇಳುವ ಒಂದು ಆಸೆ ಇದ್ದರೆ ರಕ್ತದಾನ ಮಾಡಿ, ನಿರಂತರವಾಗಿ ರಕ್ತದಾನ ಮಾಡಿ. ಒಬ್ಬ ಮನುಷ್ಯನ, ಸಾಯುತ್ತಿರುವ ಮನುಷ್ಯನನ್ನು ಬದುಕಿಸಲಿಕ್ಕೆ ವೈದ್ಯರಿಗೆ
ರಕ್ತ ಅತಿ ಅವಶ್ಯಕ. ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಸಹ ಒಬ್ಬರು ಗೃಹರಕ್ಷಕರಾಗಿ ನೀವು ಒಂದು ಜೀವವನ್ನು ಉಳಿಸ್ಬೋದು. ನೀವು ಕೊಡುವ ಒಂದು ರಕ್ತದಿಂದ, ಒಂದು ಬಾಟಲ್ ರಕ್ತ ಅಂದರೆ 350 ml ರಕ್ತದಿಂದ ನೀವು 4 ಜನರ ಜೀವವನ್ನು ಉಳಿಸಲಿಕ್ಕೆ ಒಂದು ಶಕ್ತಿ ಇದೆ. ಸೊ ನಿರಂತರವಾಗಿ ನೀವೆಲ್ಲ 18 ವರ್ಷ ದಾಟಿದವರು, 55 ವರ್ಷದ ಒಳಗಿನವರು, ಹೆಮೋಗ್ಲೋಬಿನ್ 14ಕ್ಕಿಂತ 12, 13ಕ್ಕಿಂತ ಜಾಸ್ತಿ ಇರಬೇಕು, 45 kg ಜಾಸ್ತಿ ಇರುವವರು, ಗಂಡಸರಾದರೆ ವರ್ಷಕ್ಕೆ 4 ಬಾರಿ, ಮಹಿಳೆಯರಾದರೆ ವರ್ಷಕ್ಕೆ 3 ಬಾರಿ ನಿರಂತರವಾಗಿ ರಕ್ತದಾನ ಮಾಡ್ತಾ ಇರಿ. ರಕ್ತದಾನ ಮಾಡುತ್ತಾ ನಾವು ದೇಶ ಉಳಿಸುವ, ದೇಶ ಬೆಳೆಸುವ, ದೇಶ ಕಟ್ಟುವ ಕೆಲಸವನ್ನು ಮಾಡೋಣ ಅಂತ ಹೇಳಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ ಎಲ್ಲರಿಗೂ ವಂದಿಸುತ್ತಾ. Season especially, we are also facing a very huge problem. We have only few units left, and even the voluntary replacement is also becoming very difficult. So I request all of you to donate blood. So sir already told the duration. So in case of males you can donate after 3 months interval, and in case of females you can donate after 4 months. And hemoglobin is the main thing, especially in females during their menstruation period and all, you are not supposed to donate blood. So after the menstruation you can donate blood, and minimum hemoglobin level should be 12.5. That is the criteria. Above 12.5 you can donate blood. ಪ್ರಥಮವಾಗಿ ನಾನು ಹೋಮ್ ಗಾರ್ಡ್ಸ್ ಈ ಸಂಸ್ಥೆಗೆ ನಾನು ಅಭಿನಂದಿಸಲು ಇಚ್ಛಿಸ್ತೇನೆ. ಯಾಕಂದರೆ ನಾವು ನಮ್ಮ ಪರಿಸರದಲ್ಲಿ ಇಂತಹೇ ಒಂದು ದುರ್ಘಟನೆ ಆಗಲಿ ಅಥವಾ ಒಂದು ಬರಗಾಲ ಬರಲಿ ಅಥವಾ ಈ ಫ್ಲಡ್ಸ್ ಬರಲಿ ಅಂಥ ಸಮಯದಲ್ಲಿ ಹೋಮ್ ಗಾರ್ಡ್ಸ್ಗಳನ್ನು ಹೆಚ್ಚಾಗಿ ನೋಡ್ತೇವೆ. ಅವರ ಕಾರ್ಯವನ್ನು ನಾವೆಲ್ಲ ಮೆಚ್ಚಿದ್ದೇವೆ. ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆ. ಈ ಬ್ಲಡ್ ಡೊನೇಷನ್ ಬಗ್ಗೆ ಹೇಳೋದಾದರೆ, ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಸಹ ಹೆಚ್ಚಿನ ಜನರು ಬ್ಲಡ್ ಡೊನೇಷನ್ ಮಾಡಬೇಕಾದ ಒಂದು ಅಗತ್ಯತೆ ಇದೆ. ಯಾಕಂದರೆ ಬ್ಲಡ್ ಡೊನೇಷನ್ ಮಾಡುವುದು ಒಂದು ಕೆಲವರಿಗೆ ಇನ್ನೂ ಸಹ ಒಂದು ಹಿಂಜರಿಕೆ ಇದೆ, ಮಾಡಬೇಕಾ ಬೇಡ, ಮಾಡಿದರೆ ಏನೋ ಆಗ್ಬೋದು. ಆದರೆ ಇವತ್ತು ಡಾಕ್ಟರ್ ಮುರಳಿ ಅವರು ಅದರ ಬಗ್ಗೆ, ಈ ಬ್ಲಡ್ ಪ್ರೆಷರ್ ಕಮ್ಮಿ ಆಗುವ ಬಗ್ಗೆ, ಕೊಬ್ಬು ಕರಗುವ ಬಗ್ಗೆ ವಿಶೇಷ ಮಾಹಿತಿ ನೀಡಿರುವುದನ್ನು ನಾವು ಇತರರಿಗೆ ತಿಳಿಸಿದರೆ ಹೆಚ್ಚಿನವರು ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಮುಂದೆ ಬರ್ಬೋದು ಅಂತ ನನಗೆ ಅನಿಸ್ತದೆ. ಲಯನ್ಸ್ ಕ್ಲಬ್ ಮಂಗಳೂರು ಅದರ ಪ್ರತಿನಿಧಿಯಾಗಿ ಇವತ್ತು ಇಲ್ಲಿ ಬಂದಿದ್ದೇನೆ. ವಿಜಯ ವಿಷ್ಣುಮಯ್ಯ ನಮ್ಮ ಅಧ್ಯಕ್ಷರು ಇಲ್ಲಿ ಇರಬೇಕಿತ್ತು. ಲಯನ್ಸ್ ಕ್ಲಬ್ ಮಂಗಳೂರು 1963 ಅಲ್ಲಿ ಪ್ರಾರಂಭವಾದ ಒಂದು ಸಂಸ್ಥೆ. ಲಯನ್ಸ್ ಕ್ಲಬ್ ಮಂಗಳೂರಲ್ಲಿ ಪ್ರಥಮ ಕ್ಲಬ್. ಅಂಥ ಕ್ಲಬ್ ಇಂದು ಸಾಧಾರಣ 240 ಮೆಂಬರ್ಸ್ ಇರುವ ಕ್ಲಬ್. ನಾವು ಕೂಡ ಆಗಾಗ ಬ್ಲಡ್ ಡೊನೇಷನ್ಸ್ ಇಂಥ ಕ್ಯಾಂಪ್ಗಳನ್ನು ನಮ್ಮ ಕ್ಲಬ್ಬಲ್ಲಿ ಕೂಡ ಮಾಡ್ತಾ ಬಂದಿದ್ದೇವೆ. ನಾವು ಲಯನ್ಸ್ ಕ್ಲಬ್ ಮಂಗಳೂರಿನವರು ಸೇವಾ ಕಾರ್ಯಗಳಲ್ಲಿ ನಮ್ಮದೊಂದು ಬರ್ನ್ ಸೆಂಟರ್ ಇದೆ ವೆನ್ಲಾಕಲ್ಲಿ, ಅಲ್ಲಿ ಒಂದು ನಮ್ಮದು ಲಿಂಬ್ ಸೆಂಟರ್ ಇದೆ. ಇದೆರಡು ನಮ್ಮ ಮಹತ್ತರ ಕಾರ್ಯಗಳು ನಾವು ಮಾಡ್ತಾ ಇರೋದು. ನಮ್ಮದೇ ಆದ ಒಂದು ಲಯನ್ಸ್ ಕ್ಲಬ್ ಸೇವಾ ಮಂದಿರ ನಾವು ಮಲ್ಲಿಕಟ್ಟೆಯಲ್ಲಿ ಮಾಡಿದ್ದೇವೆ. ಅದರಿಂದ ಬರುವ ಆದಾಯ ಎಲ್ಲವನ್ನು ನಾವು ಜನಸೇವೆಗಾಗಿ ವಿನಿಯೋಗಿಸ್ತಾ ಇದ್ದೇವೆ. ಇಂಥ ಹೋಮ್ ಗಾರ್ಡ್ಸ್ನಂಥ ಹಲವಾರು ಸಂಸ್ಥೆಗಳು ನಮ್ಮನ್ನು ಆಗಾಗ ಸಂಪರ್ಕಿಸ್ತವೆ. ನಾವು ಅವರೊಟ್ಟಿಗೆ ಕೈ ಜೋಡಿಸಿ ನಮಗೆ ಅವರು ಕೊಟ್ಟ ಅವಕಾಶವನ್ನು ಉಪಯೋಗಿಸಿ ಜನಸೇವೆ ಮಾಡುವ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹೋಮ್ ಗಾರ್ಡ್ಸ್ ಹೊತ್ತಿಗೆ ನಾವು ಇನ್ನು ಮುಂದೆ ಇರುತ್ತೇವೆ ಅಂತ ಹೇಳಿ ಅದರ ಉಪಯುಕ್ತವನ್ನು ಹೇಳಿದರು. ಅಂದರೆ ಆಕ್ಸಿಡೆಂಟ್ ಆಗಿ ಬರ್ತಾರೆ, ಬ್ಲಡ್ ಡೊನೇಷನ್, ಡೆಲಿವರಿ ಆಗುವ ಕೆಲವರಿಗೆ ಬೇಕಾಗ್ತದೆ. ಬೇರೆ ಬೇರೆ ಗ್ರೂಪ್ಗಳು ಉಂಟು ಅದರಲ್ಲಿ. ಅದರ ಬಗ್ಗೆ ನಾನು ಹೇಳ್ತೇನೆ. ಗ್ರೂಪ್ನಲ್ಲಿ ಕೆಲವೆಲ್ಲ ಭಾರಿ ರೇರ್ ಗ್ರೂಪ್ ಉಂಟು. ಅಂಥವರನ್ನು ಐಡೆಂಟಿಫೈ ಮಾಡಿ ಸಮಾಜದಲ್ಲಿ ಇಡ್ತಾರೆ. ಯಾಕೆಂದರೆ ಕೆಲವರ ಬಹಳ ಅತ್ಯಗತ್ಯ ಇರ್ತದೆ, ಎಲ್ಲಿ ಕೇಳಿದರೂ ಸಿಕ್ಕುವುದಿಲ್ಲ. ನಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಲಯನ್ಸ್ಗೆ ಫೋನ್ ಬರ್ತದೆ, ಸರ್ ನಮಗೆ ಹೀಗೆ ಬ್ಲಡ್ ಬೇಕು ಅಂತೇಳಿ. ಅಂಥ ಸಮಯದಲ್ಲಿ ನಾವು ಕೊಟ್ಟ ಈ ಬ್ಲಡ್ ತುಂಬ ನಮಗೆ ಉಪಕಾರ ಆಗ್ತದೆ. ನಾವು ನಮಗೆ ಬೇಕಾದ ಈ ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದರೆ ನಮಗೆ ಬೇಕಾದ ಗ್ರೂಪ್ ಇಲ್ಲದಿದ್ದರೂ ನಾವು ಬ್ಲಡ್ ಕೊಟ್ಟರೆ ಬೇರೆ ಗ್ರೂಪಿನ ಬ್ಲಡ್ಡನ್ನು ನಮಗೆ ಅವರು ಕೊಡ್ತಾರೆ. ಆದ ಕಾರಣ ಅದು ತುಂಬ ಸಹಾಯ ಆಗ್ತದೆ. ಒಬ್ಬರ ಜೀವವನ್ನು ಉಳಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಬಹುಶಃ 60 ವರ್ಷ 65 ವರ್ಷದ ನಂತರ ನಮಗೆಲ್ಲ ನಾವು ಸ್ವಲ್ಪ ಸೀನಿಯರ್ ಸಿಟಿಸನ್ಸ್, ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ಟೈಮ್ ನಾನು ಒಂದು ಹಾಸ್ಪಿಟಲ್ ಹೋಗಿದ್ದೆ, ನಾನು ಬ್ಲಡ್ ಕೊಡ್ತೇನೆ, ನನ್ನ ಗ್ರೂಪ್ ಉಂಟು ಅಂತ. ಆಗೋದಿಲ್ಲ, ನಿಮ್ಮ ಏಜಿಗೆ ನಾನು ಹೇಳಿದೆ ನಾನು ಗಟ್ಟಿದ್ದೇನೆ, ನನಗೇನು ತೊಂದರೆ ಇಲ್ಲ ಅಂತ. ಆದರೆ ಒಪ್ಪಲಿಲ್ಲ ಅವರು. ಆದ ಕಾರಣ ಯಾರು ಯೂತ್ಗೆ ಇವರು ಹೇಳಿದಾಗೆ ಒಮ್ಮೆ ನಾವು ಬ್ಲಡ್ ಕೊಟ್ಟರೆ ಕೆಲವರಿಗೆ ಹಿಂಜರಿಕೆ, ನನ್ನ ಬ್ಲಡ್ ಹೋದರೆ ನನಗೆ ಜೀವಕ್ಕೆ ಅಪಾಯ ಉಂಟಂತ. ಬ್ಲಡ್ ಹೋದರೆ ಅಷ್ಟೇ ಇಮಿಡಿಯೇಟ್ ಆಗಿ ಇದು ಮಲ್ಟಿಪಲ್ ಆಗಿ ಬರ್ತದೆ. ಆದ ಕಾರಣ ಅದರಲ್ಲಿ ಹಿಂಜರಿಯಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಕೊಟ್ಟು ನಾವು ಇನ್ನೊಂದು ನಮ್ಮ ಜೀವವನ್ನು ಬದುಕಿಸುವಂಥ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ಎಲ್ಲ ಘಟಕಾಧಿಕಾರಿಗಳಿಗೂ, ಗೃಹ ರಕ್ಷಕರಿಗೂ, ರಕ್ಷಕಿಯರಿಗೂ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಜಿಲ್ಲಾ ಕಮಾಂಡೆಂಟ್ ಸರ್ ಅವರಿಗೂ ಹಾಗೂ ಡಿಪ್ಟಿ ಕಮಾಂಡೆಂಟ್ ಸರ್ ಅವರಿಗೂ